ನನ್ನ ಜೀವನದಲ್ಲಿ ಅತ್ಯಂತ ಕಾರಳ ದಿನ ಅಂದರೂ ತಪ್ಪಾಗಲಾರದು. ನನ್ನ ಒಬ್ಬ ಆತ್ಮೀಯ ಸ್ನೇಹಿತರು, ರಾಜಕೀಯವಾಗಿ ನನಗೆ ಗುರುಗಳು ಆಗಿದ್ದಂಥ, ಪ್ರತಿಯೊಂದು ಹೆಜ್ಜೆ ಆಗ್ತಕ್ಕಂಥ ಒಬ್ಬ ಸ್ನೇಹಿತರನ್ನ, ಸರಳ ಸಜ್ಜನಿಕೆಯ, ಪ್ರಾಮಾಣಿಕತೆಯ ಪ್ರತಿರೂಪವಾದಂಥ ಒಬ್ಬ ಅದ್ಭುತ ವ್ಯಕ್ತಿನ ಕಳ್ಕೊಂಡಿದ್ದೀನಿ. ಇದು ಹೆಂಗೆ ಆಗ್ತು ಅನ್ನೋದನ್ನು ನೆನೆಸ್ಕೊಂಡ್ರೆ ಭಾಳ ಭಯ ಆಗ್ತದೆ. ನಮ್ಮ ಜಿಲ್ಲೆಯಲ್ಲಿ ಏನಾದರೂ ಅಭಿವೃದ್ಧಿ ಕಾರ್ಯಗಳಾಗಿದೆ ಅಂದರೆ ನಮ್ಮ ಪಕ್ಷದ ಜೋಡೆತ್ತು ಅಂತ ಕರೀತಿದ್ದು ಎಚ್ ಮಾದೇವ ಪ್ರಸಾದ್ ಮತ್ತು ಧ್ರುವನಾರಾಯಣನವರ ಕಳೆದ ಸಿದ್ದರಾಮಯ್ಯನವರ ಅವಧಿಯ 5 ವರ್ಷಗಳು ಚಾಮರಾಜನಗರಕ್ಕೆ ಸುವರ್ಣ ಯುಗ ಅಂತಲೇ ಹೇಳ್ಬೋದು. ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ಬರ್ತಕ್ಕಂಥ ಎಲ್ಲ ಯೋಜನೆಗಳನ್ನು ಧ್ರುವನಾರಾಯಣ ಅವರು ತಂದರೆ, ರಾಜ್ಯ ಸರ್ಕಾರದ ಯೋಜನೆಗಳನ್ನ ಮಾದೇವ ಪ್ರಸಾದ್ ತಂದರು. ಇವರಿಬ್ಬರ ಅಗಲಿಕೆ ಪಕ್ಷ ಒಂದೇ ಅಲ್ಲ, ಪಕ್ಷಕ್ಕೆ ನಷ್ಟ ಅನ್ನೋದ್ರ ಬದಲು ಇಡೀ ಜಿಲ್ಲೆಗೆ ತುಂಬಲಾರದ ನಷ್ಟ. ಇದು ಒಂದು ಅಭಿವೃದ್ಧಿಯ ಹರಿಕಾರರೇ ಇಬ್ಬರನ್ನು ನಾವು ಕಳ್ಕೊಂಡು ಭಾಳ ದುಃಖದಲ್ಲಿದ್ದೀವಿ. ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಭಾಳ ಆತ್ಮೀಯರು ಅಂದರೆ, ಅವರು ಡೇ 1 ಚಾಮರಾಜನಗರಕ್ಕೆ ರಾಜಕಾರಣಕ್ಕೆ ಕಾಲಿಟ್ಟ ದಿನದಿಂದ ಇಲ್ಲಿವರೆಗೆ ನಾನು ಅವ್ರ ಜೊತೆಲಿದ್ದೀನಿ. ಇಂಥ ಸಂದರ್ಭದಲ್ಲಿ ಅವರು ಒಬ್ಬ ಅದ್ಭುತ ವ್ಯಕ್ತಿಯಾಗಿ, ಒಬ್ಬ ಸರಳ ವ್ಯಕ್ತಿಯಾಗಿ, ಒಬ್ಬ ರಾಜಕೀಯ ಮುತ್ಸದ್ದಿಯಾಗಿ, ಎಲ್ಲಕ್ಕಿಂತ ಹೆಚ್ಚಾಗಿ ಕರ್ನಾಟಕದ ಒಬ್ಬ ಪ್ರಭಾವಿ ರಾಜಕಾರಣಿಯಾಗಿ, ಮುಂದಿನ ದಿನಗಳಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿ, ಮತ್ತು ರಾಜಕೀಯದಲ್ಲಿ ಏನಾದರೂ ಒಬ್ಬ ಮಾಡೆಲ್ ಈ ಥರ ಇರ್ಬೋದು ಅಂತ ಜನ ಊಹೆ ಮಾಡಿದ್ರೆ ಅದು ಧ್ರುವನಾರಾಯಣ ಅಂತಲೇ ಹೇಳ್ಬೋದು. ಅಂಥ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೀವಿ. ಇದು ಭಾಳ ದುರಂತ. ಇದು ಆಗಬಾರ್ದಾಗಿತ್ತು, ಇದು ಆಗಿದೆ. ಇದಕ್ಕೆ ಆ ದೇವ್ರನ್ನೇ ನಾನು ಶಪಿಸ್ತೀನಿ ಅಂತ ಹೇಳ್ತಾ ನನ್ನ ನಾಯಕರಾದಂಥ ಧ್ರುವನಾರಾಯಣವರು ಸರಳ ಸಜ್ಜನಿಕೆಯ ವ್ಯಕ್ತಿ. ಇವತ್ತು ಅವರನ್ನು ನಾವು ಕಳೆದುಕೊಂಡಿದ್ದೇವೆ. ಇದು ಪಕ್ಷಕ್ಕೆ ಅಪಾರವಾದ ನಷ್ಟ ಆಗಿದೆ. ಅವರ ಕಾರ್ಯವೈಖರಿ, ಶಾಸಕರಾಗಿ, ಸಂಸತ್ ಸದಸ್ಯರಾಗಿ, ಈ ದೇಶದಲ್ಲಿ 5ನೇ ಸಂಸತ್ ಸದಸ್ಯರು, ರಾಜ್ಯದಲ್ಲಿ 1ನೇ ಸಂಸತ್ ಸದಸ್ಯರು, ಅಭಿವೃದ್ಧಿ ಕೆಲಸ ಇರ್ಬೋದು, ಡಿಬೇಟ್ ಇರ್ಬೋದು, ಎಲ್ಲ ಪ್ರತಿಯೊಂದರಲ್ಲೂ ಒಳ್ಳೆಯ ಹೆಸರನ್ನು ಮಾಡಿದಂಥವ್ರು. ತನ್ನ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸದ ಬಗ್ಗೆ ಯಾವಾಗಲೂ ತಲೆ ಕೆಡಿಸ್ಕೊಂಡು ಕೆಲಸ ಮಾಡದಿದ್ದಂಥವ್ರು, ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿದವರು, ಎಲ್ಲ ಪಕ್ಷದವರು ಅವ್ರನ್ನ ಇಚ್ಛೆ ಪಡಬೇಕು ಅಂತ ಒಂದು ಮನಸ್ಸನ್ನಿದ್ದಂಥವ್ರು. ಬಡವ ಶ್ರೀಮಂತ ಅನ್ನೋಗಿಲ್ಲ, ಪಕ್ಷ ಭೇದ ಇಲ್ಲ, ಧರ್ಮಗಳ ಭೇದ ಇಲ್ಲದೆ ಎಲ್ಲರ ಜೊತೆಗೆ ಒಡನಾಟ ಇಟ್ಕೊಂಡು ಮಾಡ್ತಿದ್ದಂಥ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಇಲ್ಲದೆ ಇರ್ತಕ್ಕಂಥದ್ದು ನಿಜವಾಗ್ಲೂ ನೋವಾಗ್ತದೆ. ಇಂಥ ವ್ಯಕ್ತಿ ಮುಂದೆ ಭವಿಷ್ಯ ಇತ್ತು. ನಾವು ಇವರನ್ನು ಮುಂದಿನ ದಿನದಲ್ಲಿ ಒಳ್ಳೆಯ ಸಚಿವರಾಗ್ತಾರೆ, ಈ ನಾಡಿನ ಮುಖ್ಯಮಂತ್ರಿ ಆಗೋದು, ದಲಿತ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದು ಆಶಾಭಾವನೆಗಳನ್ನು ನಾವು ಇಟ್ಕೊಂಡಿದ್ದು. ಆದರೆ ಅವರು 24 ಗಂಟೆ ಪಕ್ಷ ಸಂಘಟನೆ, ಜನರ ಕೆಲಸಕ್ಕೋಸ್ಕರ ಇದ್ದವರು. ಯಾವಾಗ ಮಲಗ್ತಿದ್ರೋ, ಯಾವಾಗ ಹೇಳ್ತಿದ್ರು. ಅಷ್ಟೊಂದು ಯಾವುದೇ ಮದುವೆಗಳು ಬಿಡ್ತಿರಲಿಲ್ಲ, ಯಾವುದೋ ಫಂಕ್ಷನ್ಗಳು ಬಿಡ್ತಿರಲಿಲ್ಲ, ಎಲ್ಲ ಕಾರ್ಯಕ್ರಮಗಳಿಗೂ ಭಾಗವಹಿಸೋರು. ಅಷ್ಟೊಂದು ಓಡಾಟ ಇರ್ತದೆ ಅಂದರೆ ಅವರಿಗೆ ವಿಶ್ರಾಂತಿನೇ ಇಲ್ಲ. ಆ ರೀತಿಯಲ್ಲಿ ಸಂಘಟನೆ ಮಾಡೋಕ್ಕೆ ಓಡಾಡ್ತಿದ್ದಂಥ ವ್ಯಕ್ತಿ ಇವತ್ತು ನಾವು ಕಳ್ಕೊಂಡಿರ್ತಕ್ಕಂಥದ್ದು ತುಂಬ ನೋವಾಗ್ತದೆ. ಇದು ಪಕ್ಷಕ್ಕೂ ನೋವಾಗ್ತದೆ. ಅದರಿಂದ ನಾವು ಅವರಿಗೆ ಯಾವ ರೀತಿಯಲ್ಲಿ ನಾವು ಹೇಳಬೇಕು ಅಂತ ನನಗೆ ಅರ್ಥನೇ ಆಗ್ತಾಯಿಲ್ಲ. ನಮ್ಮ ಒಡನಾಟ 1987ನೇ ಇಸ್ವಿಯಿಂದ ಸುಮಾರು 35 ವರ್ಷಗಳಿಂದ ಅವರು ಬೇರೆ ಪಕ್ಷ, ನಾನೇ ಬೇರೆ ಪಕ್ಷ ಆದ್ರೂ ಆತ್ಮೀಯತೆಯಿಂದ ಇದ್ದಂಥವ್ರು. ಯಾವುದೇ ಒಂದು ಕೆಲಸ ಕಾರ್ಯಗಳ ಮೊನ್ನೆ ಕಾರ್ಯಾಧ್ಯಕ್ಷರಾದ ಮೇಲೆ ಯಾವುದೇ ಒಂದು ಪಕ್ಷದ ಕೆಲಸಗಳಿದ್ದರೆ ನಮ್ಮ ಜೊತೆಗೆ ರಾತ್ರಿ ಟೈಮು ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ನಮ್ಮ ಜೊತೆ ಚರ್ಚೆ ಮಾಡೋರು. ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಅವರು ಚರ್ಚೆ ಮಾಡ್ತಿದ್ವಿ. ಅಂದರೆ ಅಷ್ಟೊಂದು ಕಾಳಜಿ ಇತ್ತು ಪಕ್ಷ ಸಂಘಟನೆ ಇರ್ಬೋದು ಎಲ್ಲದರಲ್ಲೂ. ಇಂಥ ಮಹಾನ್ ನಾಯಕರು ಕಳ್ಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ನೋವಾಗ್ತದೆ. ಇಂಥ ಒಬ್ಬರು ನಾಯಕರಿದ್ದರೆ ಈ ದೇಶದಲ್ಲಿ, ರಾಜ್ಯದಲ್ಲಿ ಮಂತ್ರಿಯಾಗಿ ಅಭಿವೃದ್ಧಿಯ ಪಥದಲ್ಲಿ ಒಳ್ಳೆ ಕೆಲಸ ಮಾಡ್ತಕ್ಕಂಥವ್ರು, ಚಿಂತನೆ ಮಾಡ್ತಕ್ಕಂಥವ್ರು, ಆಲೋಚನೆ ಮಾಡ್ತಕ್ಕಂಥ ವ್ಯಕ್ತಿ ನಮ್ಮ ಮುಂದೆ ಇಲ್ಲದೆ ಇರ್ತಕ್ಕಂಥದ್ದು ನಮಗೆ ನೋವಾಗ್ತದೆ. ಇದು ಅಪಾರ ನಷ್ಟ, ಪಕ್ಷಕ್ಕೂ ನಷ್ಟ, ನಾಡಿಗೆ ನಷ್ಟ ಅಂತ ನಾನು ಹೇಳ್ತೇನೆ.